ಎಸ್ಕೆಪಿಎ ಕಾಪು ಮತ್ತು ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘ ಇದರ ಆಯೋಜನೆಯಲ್ಲಿ ದಸರಾ ಪ್ರಯುಕ್ತ ಉಚ್ಚಿಲದಲ್ಲಿ ವಿಡಿಯೋ ಫೋಟೋ ಸ್ಪರ್ಧೆಯ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಪೋಸ್ಟರ್ ಅನ್ನು ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಕೋಟ್ಯಾನ್ ಬೆಳಂಪಳ್ಳಿಯವರು ಗುರುವಾರ ಮಧ್ಯಾಹ್ನ ಉಚ್ಚಿಲ ಮಹಾಲಕ್ಷ್ಮಿ ದೇವಳದ ಸಭಾಭವನದಲ್ಲಿ ಬಿಡುಗಡೆಗೊಳಿಸಿದರು. ಈ ಸಂದರ್ಭ ಜಯಸಿ ಕೋಟ್ಯಾನ್ ಮಾತನಾಡಿ, ಕಳೆದ ಬಾರಿ ದಸರಾ ಮಹೋತ್ಸವವನ್ನು ಛಾಯಾಗ್ರಾಹಕರು ದೇಶ ವಿದೇಶದಲ್ಲಿ ಬಿತ್ತರಿಸಿ ಸಾಕಷ್ಟು ಪ್ರಚಾರ ನೀಡಿದ್ದಾರೆ. ಈ ಬಾರಿಯೂ ಇನ್ನಷ್ಟು ಪ್ರಚಾರ ನೀಡುವಂತಾಗಲಿ ಎಂದು ಹಾರೈಸಿದರು. ಈ ಸಂದರ್ಭ ಉಚ್ಚಿಲ ಮಹಾಲಕ್ಷ್ಮಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ರಾಘವೇಂದ್ರ ಉಪಾಧ್ಯಾಯ, ಕ್ಷೇತ್ರಾಡಳಿತ ಮಂಡಳಿ ಅಧ್ಯಕ್ಷ ವಾಸುದೇವ್ ಸಾಲ್ಯಾರ್, ಎಸ್ಕೆಪಿಎ ಕಾಪು ವಲಯ ಅಧ್ಯಕ್ಷ ಸಚಿನ್ ಉಚ್ಚಿಲ ಮತ್ತಿತರರು ಉಪಸ್ಥಿತರಿದ್ದರು. ವಲಯದ ಪ್ರಯುಕ್ತ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ದಸರಾ ಮಹೋತ್ಸವದ ಅದರ ವೈಭವವನ್ನು ಎಲ್ಲ ಜನರಿಗೆ ಅದು ತಲುಪಬೇಕು ಎಂಬಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದೆ. ಈ ಸ್ಪರ್ಧೆಯಿಂದ ಯಾವುದಕ್ಕೊಂದು ಸ್ಪರ್ಧೆ ಇದ್ದರೆ ಮಾತ್ರ ಎಲ್ಲರಿಗೂ ಉತ್ತೇಜನ ಬರ್ತದೆ. ಆದ್ದರಿಂದ ಕಾಪು ವಲಯದ ಎಲ್ಲ ಏನು ಫೋಟೋಗ್ರಫಿ ಸೆಷನ್ದ ಸದಸ್ಯರೇ ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕಳೆದ ಬಾರಿ ನಮ್ಮ ಬ್ರಹ್ಮಕಲಶ ಇರ್ಬೋದು ಹಾಗೂ ದಸರಾ ಇರ್ಬೋದು, ಉಚ್ಚಿಲ ದಸರಾ 2022 ಹಾಗೂ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಉಚ್ಚಿಲ ಇದರ ಬ್ರಹ್ಮಕಲಶೋತ್ಸವದಲ್ಲಿ ನಮ್ಮೊಂದಿಗಿದ್ದು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ರಾಜ್ಯದಲ್ಲಿ ಒಂದು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನವನ್ನು ತೋರಿಸಿಕೊಟ್ಟಂಥ